ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಹಾಗೂ ಜೋಸ್ ಆಲುಕಾಸ್ ಆಭರಣ ಮಳಿಗೆ ಇವರು ಸಾರ್ವಜನಿಕರ ಸ್ವಾಸ್ಥ್ಯ ಕ್ಷೇಮಾರ್ಥ ಕೊರೋನಾ ಸೋಂಕು ಹರಡದಂತೆ ತಡೆಯಲು ಮುನ್ನೆಚ್ಚರಿಕೆಯ ಕ್ರಮವಾಗಿ ಶುದ್ಧೀಕಾರಕ ದ್ರಾವಣ ಕೇಂದ್ರವನ್ನು ನಗರದ ಮಾರುತಿ ವೀಥಿಕಾ ಇಲ್ಲಿಯ ಆಯಕಟ್ಟಿನ ಸ್ಥಳದಲ್ಲಿ ಸ್ಥಾಪಿಸಿದ್ದಾರೆ. ಕೇಂದ್ರದ ಉದ್ಘಾಟನೆಯು ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಅವರಿಂದ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾ ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾರ್ವಜನಿಕರ ಆರೋಗ್ಯದ ಕ್ಷೇಮಾರ್ಥ ಸ್ಥಾಪಿಸಿರುವ ಶುದ್ಧೀಕಾರಕ ದ್ರಾವಣ ಕೇಂದ್ರವು ಈ ತುರ್ತು ಸಮಯದಲ್ಲಿ ಅತಿ ಅಗತ್ಯ ಹೊಂದಿದೆ ಅಂತ ಹೇಳಿದರು. ನಾಗರಿಕ ಸಮಿತಿಯ ಸಾಮಾಜಿಕ ಕಳಕಳಿಯ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. 19 ಮಹಾಮಾರಿಯ ರೋಗದ ವಿರುದ್ಧ ನಾವೀಗ ಆಲ್ರೆಡಿ ಒಂದು ಹಂತದ ಹೋರಾಟವನ್ನು ಮುಗಿಸಿದ್ದೇವೆ. ಅದೇ ರೀತಿ ಈ ದಿನ ಉಡುಪಿ ನಾಗರಿಕ ಹೋರಾಟ ಸಮಿತಿ ಹಾಗೆ ಜಾಸ್ ಆಲುಕಾಸ್ ಹಾಗೆ ವಿವಿಧ ದಾನಿಗಳ ಸಹಕಾರದಿಂದ ನಮ್ಮ ಚಿತ್ತರಂಜನ್ ಸರ್ಕಲ್ನಲ್ಲಿ ಏನು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಮ್ಮ ಸ್ಯಾನಿಟೈಸರನ್ನು ಪಬ್ಲಿಕ್ ಪರ್ಪಸ್ಸಿಗೋಸ್ಕರ ಒಂದು ಅಳವಡಿಸೋ ಒಂದು ಮಾದರಿ ಕಾರ್ಯಕ್ರಮ ಅಂತ ಅನ್ಬೋದು. ಸಾರ್ವಜನಿಕರು ಇದರ ವಿರುದ್ಧ ಸಾರ್ವಜನಿಕರು ಭಾಳ ಸದುಪಯೋಗಪಡಿಸ್ಕೋಬೇಕಂತ ಕೋರಿ ನಾನೆಲ್ಲರನ್ನೂ ಮತ್ತೆ ಅಭಿನಂದಿಸಿ ಈ ಮಹಾಮಾರಿ ರೋಗ ಬೇಗ ಆದಷ್ಟು ತೊಲಗಲಿ ಅಂತ ಕೋರಿ ನಾನು ದಾನಿಗಳ ಸಹಕಾರ ದೊರೆತರೆ ನಗರದಲ್ಲಿ ಅತಿ ಹೆಚ್ಚು ಜನಸಂಚಾರ ಇರುವಂತಹ ಸ್ಥಳಗಳನ್ನು ಗುರುತಿಸಿ ಅಲ್ಲಿಯ ಆಯಾಕಟ್ಟಿನ ಸ್ಥಳದಲ್ಲಿ ಶುದ್ಧೀಕಾರಕ ದ್ರಾವಣ ಕೇಂದ್ರ ಸ್ಥಾಪಿಸಲು ಸಂಕಲ್ಪಿಸಿದ್ದೇವೆ ಅಂತ ನಾಗರಿಕ ಸಮಿತಿಯ ಪ್ರಧಾನ ಸಂಚಾಲಕರಾದಂತಹ ನಿತ್ಯಾನಂದ ಬುಳಕಾಡು ಹೇಳಿದರು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಜಾಸ್ ಆಲುಕಾಸರ ವತಿಯಿಂದ ಇವತ್ತು ನಾವು ಸ್ಯಾನಿಟೈಸರ್ ಅನ್ನು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಿದ್ದೇವೆ. ಇದನ್ನು ನಾಗರಿಕ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಪಿ ಸುದರ್ಶನ್ ಕಾಮತ್ರು ಇದಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ಸಹಕಾರದಂತೆ ಇದನ್ನು ನಾವು ಮಾನ್ಯ ತಹಶೀಲ್ದಾರರಾದ ಪ್ರದೀಪ್ ಕುರ್ಡೇಕರ್ ಅವರ ನೇತೃತ್ವದಲ್ಲಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಜೋಸ್ ಆಲುಕಾಸ್ ಆಭರಣ ಮಳಿಗೆಯ ಗೋಪಾಲ್, ಸಮಿತಿಯ ಸಹ ಸಂಚಾಲಕರಾದ ತಾರನಾಥ ಮೇಸ್ತಾ ಶಿರೂರು, ಅಭಿಜಿತ್ ಕಾಮತ್, ರವಿಚಂದ್ರನ್, ರಾಘವೇಂದ್ರ ಪ್ರಭು ಕರ್ವಾಲು ಉಪಸ್ಥಿತರಿದ್ದರು. ನಾಗರಿಕ ಸಮಿತಿಯ ಸ್ಥಾಪಕ ಅಧ್ಯಕ್ಷರಾದ ಉದ್ಯಮಿ ಪಿ ಸುದರ್ಶನ್ ಕಾಮತ್ ರವರು ಯಂತ್ರ ಪರಿಕರಗಳನ್ನು ಉಚಿತವಾಗಿ ಒದಗಿಸಿದರು.